ತುಳುನಾಡಿನಲ್ಲಿ ಮಳೆಗಾಲದ ಪರ್ವಕಾಲದಲ್ಲಿ ನಾಗರ ಪಂಚಮಿ ಬಂತೆಂದರೆ ಸಾಕು. ಹಬ್ಬ ಹರಿದಿನಗಳ ಸಾಲು ಸಾಲೆ ಆರಂಭವಾಗುತ್ತದೆ. ಅಲ್ಲಿಂದ ಆರಂಭವಾದ ಹಬ್ಬಗಳು ವರ್ಷವಿಡೀ ನಿರಂತರವಾಗಿ ಸಾಗುತ್ತಿರ್ತವೆ. ಎಲ್ಲ ಧರ್ಮೀಯರು ಕೂಡ ತಮ್ಮ ತಮ್ಮ ಸಂಪ್ರದಾಯಗಳ ಪ್ರಕಾರ ಹಬ್ಬಗಳನ್ನು ಆಚರಣೆ ಮಾಡುತ್ತಾರೆ. ಹಿಂದೂ ಧರ್ಮದಲ್ಲಿ ಮೊದಲ ಹಬ್ಬವಾಗಿ ಚೌತಿ ಪ್ರಾಮುಖ್ಯತೆ ಆದರೆ, ಕ್ರೈಸ್ತರಿಗೆ ಮೊಂತಿ ಫೆಸ್ಟ್ ಸಡಗರ, ತೆನೆ ಹಬ್ಬ ಎಂದೇ ಕರೆಯುವ ಈ ಹಬ್ಬ ಅತ್ಯಂತ ವಿಶಿಷ್ಟ ಮತ್ತು ಮಹತ್ವದಾಗಿದೆ. ದೇಶ ವಿದೇಶಗಳಲ್ಲಿ ಆಚರಿಸುವ ಈ ಹಬ್ಬಕ್ಕೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪುಟ್ಟ ಊರಿನಿಂದ ತೆನೆ ಹೋಗುತ್ತದೆ ಅಂದರೆ ನೀವು ನಂಬ್ತೀರಾ? ನೀವು ನಂಬಲೇಬೇಕು. ಅದು ಯಾವ ಊರು ಅಂತೀರಾ? ಈ ಸ್ಟೋರಿ ನೋಡಿ. ಮಳೆಗಾಲದ ಪರ್ವಕಾಲದಲ್ಲಿ ನಾಗರ ಪಂಚಮಿ ಬಂತೆಂದರೆ ಪರಶುರಾಮನ ಸೃಷ್ಟಿ ಈ ತುಳುನಾಡಿನಲ್ಲಿ ಹಬ್ಬ ಹರಿದಿನಗಳ ಸಾಲು ಸಾಲೆ ಆರಂಭವಾಗುತ್ತದೆ. ಇಲ್ಲಿಂದ ಆರಂಭವಾದ ಹಬ್ಬಗಳು ವರ್ಷವಿಡೀ ನಿರಂತರವಾಗಿ ಸಾಗುತ್ತಿವೆ. ಸರ್ವಧರ್ಮದ ನೆಲೆವೀಡಾದ ಈ ತುಳುನಾಡಿನ ಮಣ್ಣಿನಲ್ಲಿ ಎಲ್ಲ ಧರ್ಮೀಯರು ಕೂಡ ತಮ್ಮ ತಮ್ಮ ಸಂಪ್ರದಾಯ ಪ್ರಕಾರ ಹಬ್ಬಗಳನ್ನು ಆಚರಣೆ ಮಾಡ್ತಾರೆ. ಬೆಳೆದು ನಿಂತ ಭತ್ತದ ತೆನೆಗಳನ್ನು ಪೂಜಿಸಿ ಮನೆ ಹೊಸಿಲ, ದೇವರ ಗುಡಿ, ಕೃಷಿ ಪರಿಕರಗಳ ಹೀಗೆ ಎಲ್ಲದಕ್ಕೂ ಕಟ್ಟಿ ಹಿಂದೂ ಬಾಂಧವರು ಪೂಜಿಸಿದರೆ, ಕ್ರೈಸ್ತರು ಚರ್ಚುಗಳಿಂದ ತಂದ ಪವಿತ್ರ ತೆನೆಗಳನ್ನು ಮನೆಗೆ ತರುತ್ತಾರೆ. ಕರಾವಳಿಯ ಕ್ರೈಸ್ತರು ತೆನೆ ಹಬ್ಬವನ್ನು ಕನ್ಯಾ ಮರಿಯಮ್ಮನವರ ಜನ್ಮದಿನವಾದ ಮೊಂತಿ ಫೆಸ್ಟ್ ಎಂದು ಆಚರಿಸಿದರೆ, ಹಿಂದೂಗಳು ಮನೆ ತುಂಬಿಸುವ ಹಬ್ಬ ಅನಂತ ಚತುರ್ಥಿ ನಂತರ 1 ತಿಂಗಳ ಕಾಲ ಆಚರಿಸುವುದು ರೂಢಿ. ಹಿಂದೂ ಧರ್ಮದಲ್ಲಿ ಮೊದಲ ಹಬ್ಬವಾಗಿ ಗಣೇಶ ಚೌತಿಗೆ ಪ್ರಾಮುಖ್ಯತೆ ಆದರೆ, ಕ್ರೈಸ್ತರಿಗೆ ದೇವಪುತ್ರ ಯೇಸು ಕ್ರಿಸ್ತರ ಮಾತೆ ಕನ್ಯಾ ಮೇರಿಯವರ ಜನ್ಮದಿನ ಮೊಂತಿ ಫೆಸ್ಟ್ ಸಡಗರ. ಎಲ್ಲರೂ ಸೇರಿ ಹೊಸ ಅಕ್ಕಿಯ ಊಟ ಮಾಡುವ ಮೂಲಕ ಕುಟುಂಬ ಸದಸ್ಯರ ಒಗ್ಗಟ್ಟು ಪ್ರದರ್ಶಿಸುವ ಈ ಹಬ್ಬವನ್ನು ದೇಶ ವಿದೇಶಗಳಲ್ಲಿ ಹಿಂದೂ ಬಾಂಧವರು, ಕ್ರೈಸ್ತರು ಸಂಭ್ರಮದ ಸಡಗರಗಳಿಂದ ಆಚರಿಸುತ್ತಾರೆ. ಅಂತಹ ಆಚರಣೆಯಲ್ಲಿ ತೆನೆ ಹಬ್ಬನೂ ಒಂದು. ಈ ಹಬ್ಬಕ್ಕೆ ಅಗತ್ಯವಿರುವ ತೆನೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಪಚ್ಚಿನಡ್ಕದ ಕೃಷಿಕರೊಬ್ಬರು ಬೆಳೆಸಿ ಕಳಿಸುತ್ತಾರೆ. ಇವರೇ ವಿಜಯ್ ಡಿಸೋಜಾ. ಕಳೆದ 35 ವರ್ಷಗಳಿಂದ ನಿರಂತರವಾಗಿ ತಮ್ಮ ಹೊಲದಲ್ಲಿ ಭತ್ತವನ್ನು ಬೆಳೆಸಿ ಆ ತೆನೆಯನ್ನು ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯ ಚರ್ಚು, ದೇವಸ್ಥಾನಗಳಿಗೆ ಕಳುಹಿಸಿಕೊಡುವ ಪವಿತ್ರ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ತಮ್ಮ ಫಲವತ್ತಾದ ಜಮೀನಿನಲ್ಲಿ ಅಷ್ಟೇ ಕಾಳಜಿಯಿಂದ ಈ ಫಸಲನ್ನು ಬೆಳೆಸುತ್ತಿರುವ ಇವರಿಗೆ ಅದೇನೋ ಒಂದು ರೀತಿಯ ಆತ್ಮ ಸಂತೃಪ್ತಿಯನ್ನು ಕಾಣುತ್ತಾರೆ. ವರ್ಷ ಈ ಸರ್ತಿ ಇತ್ತೆಲ್ಲ ಇದ್ದು 7 ವರ್ಷನೇ ಕಮ್ಮಿ ಇತ್ತು. ಬುಲೆ ಕಮ್ಮಿ ಅಂಡ ಭಾರತ ಸಾಗುಲಿ ತೋಟಗಳು ಪೂರ ಅಂಡು ಮೊಕ್ಕ ಒಂದು ಬುಲೆ ಎದ್ದು ಮುಡಿಚಿ ಮಲ್ತೊಂದುಂಡು ಅಂಚವಂತೆ ಚೌತಿಗೆ ಪರ್ಬೋಗು ಮಾತ ಕುರಲ್ ಬೋಡತ್ತ ಅಂಚ ಮಲ್ತೊಂದುಂಡು ಕೊಣಪೇರು ದೇವಸ್ಥಾನದಕ್ಕಲು ಮಾತ ಎಂಗಲ ಇಂಗ್ರೇದ್ದಕ್ಕಲು ಮಾತ ಕೊಣಪೇರು ಅಂಚ ಬೊಲ್ದು ಜಯ ಒಟ್ಟೆ ಗೊಬ್ಬರ ಪಾಂಡು ಬೊಕ್ಕ ಗೌರ್ಮೆಂಟ್ ಇಟ್ಟು ಹೊಡಂದೆ ಇತ್ತೆ ಆಪುನ ಆಪುಜಿ ಬೊಕ್ಕ ಮರದು ಉಡ್ಪುಣ ಬಿಡೋಡು ಟೈಮ್ ಅಂದು ಬರ್ಪೇರು ದೇವಸ್ಥಾನದಕ್ಕಲು ಮಾತ ಪೂರ ಬರ್ಪೇರು ಅಂದು ವರ್ಷ ಪ್ರತಿ ಕೊಣಪುಣ ಹಾಕಲು ಪೋಣ ಮಲ್ಪೇರು ಇವು ಉಂಡ ಮಲ್ತದಿನ ಅಂದು ಅಂದು ಅಂಚ ಅವೇ ಟೈಮ್ಗೆ ಅದು ಮಲ್ಪುವೆ. ತೆನೆ ಹಬ್ಬಕ್ಕಾಗಿಯೇ ತಮ್ಮ 1.5 ಎಕರೆ ಭೂಮಿಯನ್ನು ಮುಂಗಾರು ಮಳೆ ಆರಂಭವಾಗುತ್ತಿದ್ದಂತೆ ನಾಟಿ ಕೆಲಸ ಆರಂಭಿಸಿ ಹಟ್ಟಿ ಗೊಬ್ಬರ ಹಾಕಿ ಜತನದಿಂದ ಪೋಷಣೆ ಮಾಡುತ್ತಾರೆ. ತೆನೆ ಹಬ್ಬದ ಅವಧಿಗೆ ಸರಿಯಾಗಿ ತೆನೆ ಕಟ್ಟುವ ಭತ್ತದ ಪೈರನ್ನು ದೇಶ ವಿದೇಶಗಳಲ್ಲಿನ ಇಗರ್ಜಿಗಳಿಗೆ, ಮಂದಿರ ದೇವಸ್ಥಾನಗಳಿಗೆ, ಸಂಸ್ಥೆಗಳಿಗೆ ಮತ್ತು ಅಗತ್ಯ ಇರುವ ಕುಟುಂಬಗಳಿಗೂ ತೆನೆಯನ್ನು ಒದಗಿಸುತ್ತಾರೆ. ಫಲವತ್ತಾದ ಭೂಮಿಯನ್ನು ನಳನಳಿಸುವ ಭತ್ತದ ಪೈರನ್ನು ನೋಡುವುದೇ ಒಂದು ಸುಂದರ ಅನುಭವ. ಇದೀಗ ತೆನೆಭರಿತ ಪೈರಿನ ಫಸಲು ಬೆಳೆದು ನಿಂತಿದ್ದು ಕಟಾವಿಗೆ ಸಿದ್ಧವಾಗಿ ನಿಂತಿದೆ. ಕರಾವಳಿ ಜಿಲ್ಲೆಗಳಲ್ಲದೆ ಹೊರ ಜಿಲ್ಲೆಗಳಿಗೆ, ದೂರದ ಮುಂಬೈ, ಕತಾರ್, ದುಬೈ, ಬಹರೇನ್, UK, ಕೆನಡಾಗಳಿಗೂ ಇಲ್ಲಿಂದಲೇ ತೆನೆ ಕಳಿಸಿಕೊಡಲಾಗುತ್ತಿದ್ದು, ತೆನೆ ಬೇಕಾದವರು ಮುಂಚಿತವಾಗಿಯೇ ಕಾದಿರಿಸುತ್ತಾರೆ. ಕಳೆದ 35 ವರ್ಷಗಳಿಂದ ಈ ತೆನೆ ಹಬ್ಬಕ್ಕೆ ಮತ್ತು ಗಣೇಶ ಚತುರ್ಥಿ ಹಬ್ಬಕ್ಕೆ ಇಲ್ಲಿಂದ ಈ ಭತ್ತದ ತೆನೆಗಳನ್ನು ಕೊಂಡೋಗ್ತಾರೆ 35 ವರ್ಷಗಳಿಂದ. ಕಾರಣ ಇಲ್ಲಿ ಬರಲಿಕ್ಕೆ
ಭತ್ತದ ಬೆಳೆ ಕುಂಠಿತವಾಯಿತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಯಾರು ಮಾಡೋದಿಲ್ಲ. ಆದರೆ ಇಲ್ಲಿ ನಾವು ಮೊದಲಿಂದ ತಂದೆಯ ಕಾಲದಿಂದಲೂ ನಾವು ಮಾಡ್ತಿದ್ದೆವು. ಮತ್ತು ಅದನ್ನು ನಮ್ಮ ಅಣ್ಣನವರು ವಿಲ್ಫ್ರೆಡ್ ಡಿಸೋಜ ಅವರು ಮುಂದುವರಿಸಿದರು. ಅವರಿಗೆ ವರ್ಷ ಪ್ರತಿ ಅದನ್ನು ಆ ಟೈಮ್ ಬರುವಾಗ ಅದನ್ನು ಉತ್ಸವವಾಗಿ ಒಂದು ಇದರಲ್ಲಿ ಅವರು ಮಾಡ್ತಾರೆ. ನೀವು ನೋಡ್ತೀರಿ ಈಗ ತೆನೆ ಹೇಗೆ ಉಂಟಂತ. ಇದಲ್ಲದೆ ಈಗ 7 ಕಳಸೆ 6ರಿಂದ 7 ಕಳಸೆ ಗದ್ದೆಯಲ್ಲಿ ನಾವು ಮಾಡಿದ್ದೇವೆ. ಅಂದರೆ ಗದ್ದೆ ಇಲ್ಲದ ಕಾರಣ ಇನ್ನೊಂದು ಕಡೆ ನಾವು 5 ಕಳಸಲ್ಲಿ ಮಾಡಿದ್ದೇವೆ. ಒಟ್ಟಿಗೆ 7 ಕಳಸ ಗದ್ದೆಯಲ್ಲಿ ಮಾಡಿದ್ದೇವೆ. ಇದು ನೋಡಿ, ದಕ್ಷಿಣ ಕನ್ನಡದಲ್ಲಿ ಬೆಳ್ತಂಗಡಿ, ಪುತ್ತೂರು, ಮಂಗಳೂರು ಮತ್ತು ಬಂಟ್ವಾಳ ತಾಲೂಕಿನ ಕೆಲವು ದೇವಸ್ಥಾನಗಳಿಗೆ, ಅಂದರೆ ಒಂದು 30-40 ದೇವಸ್ಥಾನಗಳಿಗೆ, ಭಜನಾ ಮಂದಿರಗಳಿಗೆ ಮತ್ತು ಗರಡಿಗಳಿಗೆ ಇಲ್ಲಿಂದ ನಮಗೆ ವರ್ಷ ಪ್ರತಿ ಬರ್ತಾರೆ. ಈಗ ಫೋನ್ನ ಮುಖಾಂತರ ಹೇಳ್ತಾರೆ, ನಾವು ಅದನ್ನು ಇಡ್ತೇವೆ, ಅದು ಕೊಂಡೋಗ್ತಾರೆ ಬಂದು. ಹಾಗೆಯೇ ತೆನೆ ಹಬ್ಬಕ್ಕೆ ನಾವು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಚರ್ಚ್ಗಳಿಗೆ, ಈ ಕಡೆ ಮುಡಿಪು, ಕಾಸರಗೋಡು ಬದಿಯಿಂದ ಈ ಕಡೆ ಉಡುಪಿ ಕಡೆ, ಈ ಕಡೆ ನಮ್ಮದು ಬೆಳ್ತಂಗಡಿ ತಾಲೂಕಿನ ಈ ಕಡೆಯಿಂದ ಹೋಗ್ತಾರೆ. ಹಾಗೆಯೇ ಹೊರದೇಶಗಳಿಂದರೆ ಈಗ ತಾನೇ UK, ಕೆನಡಾ, ಜರ್ಮನಿ ಇಲ್ಲಿಂದ ಕೊಂಡೋಗಿದ್ದಾರೆ. ಮತ್ತು ಇನ್ನೂ ತುಂಬ ಜನ ಕೊಂಡೋಗಲಿಕ್ಕೆ ನಮಗೆ ಫೋನ್ ಮುಖಾಂತರ ಖರೀದಿಸಿದ್ದಾರೆ. ಮತ್ತು ನಮ್ಮದು ಜಿಲ್ಲೆ ಅಲ್ಲದೆ ಮೂಡಿಗೆರೆ, ಬಸರಿಕಟ್ಟೆ, ಈ ಕಡೆ ನಮ್ಮದು ಶುಂಠಿಕೊಪ್ಪ, ಈ ಕಡೆ ಶುಂಠಿಕೊಪ್ಪದಿಂದ ಕಳೆದ ಒಂದು 30 ವರ್ಷಗಳಿಂದ ಈ ಕಡೆಯಿಂದ ಕೊಂಡೋಗ್ತಾರೆ. ಹಲವು ಚರ್ಚ್ಗಳಿಂದ ಇಲ್ಲಿಂದಲೇ ಮೈಸೂರು, ಬ್ಯಾಂಗ್ಳೂರು ಈಗ ಕೊಂಡೋಗ್ತಾರೆ. ಪ್ರಸ್ತುತ ಆಧುನಿಕತೆಯ ಭರಾಟೆ ಮತ್ತು ನಗರೀಕರಣದ ಅಮಲಿನಲ್ಲಿ ಭತ್ತದ ಕಣಜವಾಗಿದ್ದ ಕರಾವಳಿಯ ಈ ತುಳುನಾಡಿನಲ್ಲಿ ಭತ್ತದ ಬೇಸಾಯ ಬಹುತೇಕ ನಾಶವಾಗಿದ್ದು ಅವನತಿಯ ಹಾದಿ ಹಿಡಿಯುತ್ತಿದೆ. ಕೃಷಿ ಪ್ರಧಾನವಾಗಿದ್ದ ನಾಡಿನಲ್ಲಿ ಭತ್ತವೇ ಪ್ರಮುಖ ಬೆಳೆಯಾಗಿದ್ದ ಗದ್ದೆಗಳನ್ನು ತೆಂಗು, ಕಂಗು, ರಬ್ಬರ್ನಂತಹ ವಾಣಿಜ್ಯ ಬೆಳೆಗಳು ಆಕ್ರಮಿಸಿಕೊಂಡಿವೆ. ಇಂತಹ ಸಂದಿಗ್ಧ ಕಾಲದಲ್ಲಿ ಭತ್ತ ಬೆಳೆಯುವ ಡಿಸೋಜ ಬ್ರದರ್ಸ್ ಮಾದರಿ ಕೃಷಿಕರಾಗಿದ್ದಾರೆ.